ಬುದ್ಧಿವಂತನಪ್ಪ ನೀನು. ಹಾಗೆ ಬುದ್ಧಿವಂತಿಕೆ ಇಲ್ಲ ಅಂತಾಗಿದ್ರೆ ಈ ಕ್ಷೇತ್ರದಲ್ಲಿ ಇಷ್ಟು ವರ್ಷ ನಿಮ್ಮಂತವ್ರಲ್ಲ ಎದುರು ಹಾಕೊಂಡು ಬದುಕಲಿಕ್ಕೆ ಆಗ್ತಿತ್ತ? ಎದುರು ನಿಂತು ಅಂತ ಎದುರು ಹಾಕೊಳ್ತೇವೆ. ನಿನ್ನ ಬುದ್ಧಿವಂತಿಕೆ ನನ್ನ ಎದುರು ನಡೀಲಿಕ್ಕೆಲ್ಲ ಗೊತ್ತಾಯ್ತಾ? ಯಾರು ಎದುರು ಹಾಕೊಳ್ತೇವೆ? ಏನ್ ಎದುರು ಹಾಕೋತೆ ನೀನು? ನಿನ್ನ ಗುಟ್ಟು ಗೊತ್ತಾಗ್ಲಿಲ್ಲ ಅಂತ ಭಾವಿಸಿದ್ಯಾ? ಒಳತೂಟಿ ಒಳಗುಟ್ಟು ಎಲ್ಲ ನನಗೆ ಅರ್ಥ ಆಯ್ತು. ಕಳ್ರಿ ಗುಟ್ಟು ಕಳ್ರಿಗೆ ಗೊತ್ತಾಗ ತಪ್ಪಲ್ಲ. ಉದರ ನಿಮಿತ್ತಂ ವೇಷಂ ಪಟ್ಟೆ ಪಾಡಿಗೆ ವಿಧ ವಿಧ ವೃತ್ತಿ ವಿಧ ದಾರಿ ಹಿಡಿತಾರೆ. ಅನಿವಾರ್ಯ. ನೀನು ಹಾಗೆ ಹೊರಟಿದ್ಯಾ ಅಂತ ನನಗೆ ಗೊತ್ತುಂಟು. ಚೆನ್ನಪ್ಪ, ನಿನಗೆ ಬುದ್ಧಿ ಉಂಟಾ? ಒಬ್ಬನೇ ನಿಂತ್ಕೊಂಡು ಈ ಕಪ್ಪು ಬಾವುಟ ಹಾರಿಸ್ಕೊಂಡು ನ್ಯಾಯ ಬೇಕು ಅಂತ ಸಂಪಾದನೆಗೆ ಈ ರೀತಿ ದಾರಿ ಹಿಡಿದ್ರೆ ಎಲ್ಲಾದ್ರೂ ಬೆಲೆ ಬಂದಿದ್ದ? ಒಂದು ಪ್ರತಿಭಟನೆ ಮಾಡಬೇಕಿದ್ರೆ ಒಟ್ಟಿ 4 ಜನ ಬೇಕು, ಹಿಂದೆ ಒಬ್ಬ ಸಮರ್ಥ ನೇತಾರ ಬೇಕು ಅಲ್ವಾ? ಭುಜಂಗಣ್ಣ ಇವತ್ತಲ್ಲ ನಾ ಯಾವತ್ತೂ ಆಲೋಚನೆ ಮಾಡ್ಕೊಂಡವ. ಈಗ ನಾವು ಒಬ್ಬನೇ ಹೋಗಿದ್ರೆ ಪ್ರಯೋಜನ ಇಲ್ಲ. ಸಂಘಟನೆ ಅಂತ ಆಗ್ಬೇಕು ಅಂತ ಆದ್ರೆ ಹಿಂದೊಬ್ಬ ಗಟ್ಟಿ ಜನ ಬೇಕು ಅಧ್ಯಕ್ಷನಾಗಿ ಅಂತ ಹುಡುಕಿದ್ ನಾವು. ಈ ರೀತಿ ಉಂಡಾಡಿ ತಿರುಗ್ತಾ ಇರೋದ್ರ ಬದಲು ಎಲ್ಲಾದ್ರೂ ಕೆಲಸ ಮಾಡೋದು ದುಡಿಯ. ಯಾರ ನೀನು? ಕೆಲಸ ಕೆಲಸ ಎಂತದ್ದು ಇಲ್ಲ. ಯಾರು ಕೊಡ್ಲಿಲ್ವಾ? ಕೊಟ್ಟಿದ್ರೆ ಮಾಡ್ಲಿಲ್ಲ. ನಿನ್ನ ದೇಹ ನೋಡಿದಾಗಲೇ ಗೊತ್ತಾಯ್ತು ಕೆಲಸ ಮಾಡುದು ದೇಹ ಇದಲ್ಲ. ಇಬ್ರು ಜೀವ ಆಗಿತ್ತು. ನಾವೆಲ್ಲ ಕೆಲಸ ಮಾಡೋರಲ್ವೋ, ಮಾಡಿಸೋರು ನಾವು. ನೀವು ಕೆಲಸ ಮಾಡ್ಬೇಕು ಅಂತಿಲ್ಲ, ನೀವು ಬರುವುದೇ ಕೆಲಸ. ಅಂದ್ರೆ ಬರುವುದೇ ಕೆಲಸ, ಹೋದ್ರೆ ಕೆಲಸ, ಹೋಗುದೇ ಕೆಲಸ. ಬರುವುದೇ ಬಹಳ ಕಷ್ಟದಲ್ಲ. ಕಷ್ಟ ಆದ್ರೂ ಇಷ್ಟ ಅಂತ ನಾವ್ ಇಲ್ಲಿಗೆ ಬರ್ತೇವೆ. ಆದ್ರೂ ಬಂದ್ರಲ್ಲ ಹಾಗೆ. ನಾನು ವರ್ತಮಾನ ಗೊತ್ತಾಯ್ತು ನನಗೆ. ಏನ್ ಮಾಡುವಂತ ವಿಚಾರ ಮಾಡ್ತಿರುವಾಗ ನೀವು ದೇವಸ್ಥಾನಕ್ಕೆ ಹೊರಟಿದ್ದೀರಿ. ಗೊತ್ತಾಯ್ತು. ನೀವು ದೇವಸ್ಥಾನಕ್ಕೆ ಹೊರಡುವಾಗಲೇ ಇದ್ರೆ ಸಿಕ್ಕಿದ್ರೆ ನಮ್ಗೆ ಆಗ್ಬೋದು ಅಂತ ಹೇಳಿ ಬಾವುಟ ಹಿಡ್ದೇ ಬಿಟ್ಟೆ. ಇನ್ನು ಬೇಡ. ಆಯ್ತು, ನಾನು ಹುಡುಕ್ತಾ ಇರುವುದು ನಿನ್ನಂತವನೊಬ್ಬನನ್ನು. ಹೌದಾ? ನನಗೂ ನಿನ್ನಂತ ಒಬ್ಬ ಬೇಕು. ನಾನು ಒಂದು ತಂತ್ರ ಹೆಣದವ. ನಾಳೆ ದಿವಸ ಗಂಗೋತ್ರಿ ನಾಡಿನ ಅಧಿಕಾರಿ ಆಗ್ಬೇಕು ಅಂತ. ಇವತ್ತೇಕಾಗಲಿಲ್ಲ ನೀವು? ಉಳಿದ್ಲು ತಂಗಿ. ತಂಗಿಯ? ಯಾವ ತಂಗಿ ಅವಳು? ನನ್ನ ತಂಗಿ. ನೀವೇ ಅಧಿಕಾರಕ್ಕೆ ಬರ್ಬೇಕು ಹೇಳಿ. ಭುಜಂಗ ಒಂದು ಉಗ್ರ ಹೋರಾಟ ಇಬ್ರು ಕಪ್ಪಾಟ ಹಾಕ್ತಾ ಹೋದ್ರೆ ಅಧಿಕಾರ ಸಿಗ್ತದೆಯಾ? ಅದಕ್ಕೆಲ್ಲ ತಂತ್ರಗಾರಿಕೆ ಹೆಣೆದಿದ್ದೇನೆ. ತಂತ್ರ ನಾನು ಮಾಡುವ ಈ ತಂತ್ರಗಾರಿಕೆಯಲ್ಲಿ ನನ್ನ ಬೆನ್ನಿಗೆ ನೀನಿರಬೇಕು. ನಾನು ನಿನ್ನ ಕೆಲಸ ಹೇಳುವುದು, ನಾನು ಇನ್ನೊಬ್ಬರ ಮಾಡಿಸುವುದು ಮಾಡುವುದಿಲ್ಲ. ಬೇಡ, ಅಷ್ಟೇ ಮಾಡಿಸಿ. ನಾನು ಹೇಳಿದ ಹಾಗೆ ಮಾಡಿಸ್ಬೇಕು. ಆದ್ರೆ ನನಗೇನು, ಅರಮನೆಯಲ್ಲಿ ಪಾರುಪತ್ಯಗಾರನ ಸ್ಥಾನ ನಿನಗೆ. ಪಾರುಪತ್ಯಗಾರ ನಾನು ಆದಂತಾದ್ರೂ ನೀವು ಮೇಲೆ ಹೋಗುದು ಖಂಡಿತ. ನೀನೊಟ್ಟಿಗೆ ಯಾರಿದ್ರು ನಿನ್ನ ಮೇಲೆ ಕಳಿಸ್ತೇನೆ. ನನಗೆ ಗೊತ್ತು. ಸ್ಥಾನಕ್ಕೆ ನನ್ನೊಟ್ಟಿ ನೀನಿದ್ದ ಮೇಲೆ ಬರ್ಬೇಕು. ಆಯ್ತಾ? ಅದಿಲ್ಲ. ಚೆನ್ನಪ್ಪ, ಏನಪ್ಪ? ಹೇಳಪ್ಪ. ಆಯ್ತು.